ರಾಷ್ಟ್ರೀಯ ಹೆದ್ದಾರಿಯ ರಸ್ತೆ ಗುಂಡಿಗೆ ಬಿದ್ದು ದ್ವಿಚಕ್ರ ವಾಹನ ಸವಾರ ಸಾವನ್ನಪ್ಪಿದಂತಹ ಘಟನೆ ಪಣಂಬೂರು ಬಳಿ ನಡೆದಿದೆ. ಪಣಂಬೂರು ಬಳಿ ರಸ್ತೆ ಅಪಘಾತ ನಡೆದಿದೆ. ಗುಂಡಿಗೆ ಬಿದ್ದು ಜನತಾ ಕಾಲೋನಿಯ ನಿವಾಸಿ ಅಶ್ರಫ್ ಅವರು ಸಾವನ್ನಪ್ಪಿದ್ದಾರೆ. ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆಯಲ್ಲಿ ಕೃತಕ ಗುಂಡಿ ಸೃಷ್ಟಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮರಣ ಗುಂಡಿಗಳಿದ್ರೂ ಕೂಡ ಅಧಿಕಾರಿಗಳಿಗೆ ಇದು ಗೊತ್ತೇ ಆಗ್ತಾ ಇಲ್ಲ. ನಂತೂರು ಜಂಕ್ಷನ್ ನಿಂದ ಸುರತ್ಕಲ್ವರೆಗೆ ಹೆದ್ದಾರಿಯಲ್ಲಿ ಅಲ್ಲಲ್ಲಿ ಗುಂಡಿ ಇದೆ. ಸಾಮಾನ್ಯ ಗುಂಡಿಗಳಲ್ಲ, ಮರಣ ಗುಂಡಿಗಳಿದೆ. ಸದ್ಯ ಈ ನಿರ್ಲಕ್ಷ್ಯಕ್ಕೆ ಬೈಕ್ ಸವಾರ ಬಲಿಯಾಗಿದ್ದಾನೆ. ಇದು ಪಣಂಬೂರಿನಲ್ಲಿ ಆಗಿರ್ತಕ್ಕಂತಹ ಘಟನೆ. ಪದೇ ಪದೇ ಮಾಧ್ಯಮಗಳು ಸುದ್ದಿಯನ್ನ ಮಾಡ್ತಾ ಇದ್ರು, ಎಚ್ಚರಿಕೆಯನ್ನ ನೀಡಿದ್ರು. ರಾಷ್ಟ್ರೀಯ ಹೆದ್ದಾರಿಯ ಗುಂಡಿಗಳ ಬಗ್ಗೆ ಸವಿಸ್ತಾರವಾದ ವರದಿಯನ್ನ ಸಲ್ಲಿಸಿದ್ರು ಕೂಡ ಅಧಿಕಾರಿಗಳಿಗೆ ಇನ್ನು ಯಾವ ರೀತಿ ಹೇಳಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ನಾವು ದೃಶ್ಯದಲ್ಲಿ ಕೂಡ ಗಮನಿಸಬಹುದು ಆ ಗುಂಡಿಯನ್ನ. ಆ ದ್ವಿಚಕ್ರ ವಾಹನ ಸವಾರ ಆ ಗುಂಡಿಗೆ ಬಿದ್ದು ಸಾವನ್ನಪ್ಪಿರ್ತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಯಾರು ಹೊಣೆ ಆಗ್ತಾರೆ? ಹೋಗಿರ್ತಕ್ಕಂತಹ ಜೀವವನ್ನ ಯಾರು ತಂದು ಕೊಡ್ತಾರೆ? ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಅಲ್ಲೊಂದು ಬಲಿಯಾಗಬೇಕು, ಸಾವಾದ ನಂತರ ಎಚ್ಚೆತ್ತುಕೊಳ್ಳುವಂಥದ್ದ? ಅದಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳಲಿಕ್ಕೆ ಏನು ಸಮಸ್ಯೆ ಇದೆ? ನಮ್ಮ ಜನಪ್ರತಿನಿಧಿಗಳಿಗೂ ಕೂಡ ಇದು ಅದೇ ರಸ್ತೆಯಲ್ಲಿ ಸಂಚಾರ ಮಾಡಿದ್ರು ಕೂಡ ಅವರಿಗೆ ಕಣ್ಣಿಗೆ ಕಾಣುವುದಿಲ್ಲ. ಯಾಕಂತ ಹೇಳಿದ್ರೆ ಅವರು ಐಷಾರಾಮಿ ಕಾರುಗಳಲ್ಲಿ ಹೋಗ್ತಾರೆ, ಅವರಿಗೆ ಗೊತ್ತಾಗೋದಿಲ್ಲ. ಬೈಕಲ್ಲಿ ಹೋಗುವವರು, ಸಾಮಾನ್ಯ ವಾಹನಗಳಲ್ಲಿ ಹೋಗುವವರು ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಪ್ರತಿನಿತ್ಯ ಅಪಘಾತಗಳಾಗ್ತಾ ಇದೆ, ಗಾಯಗೊಂಡು ಆಸ್ಪತ್ರೆಗೆ ಸೇರ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳಿಗೂ ಗೊತ್ತಾಗ್ತಾ ಇಲ್ಲ, ನಮ್ಮ ಜನಪ್ರತಿನಿಧಿಗಳಿಗೂ ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದೀಗ ದ್ವಿಚಕ್ರ ಸವಾರ ಬಲಿಯಾಗಿರ್ತಕ್ಕಂತಹ ಘಟನೆ ಪಣಂಬೂರಿನಲ್ಲಿ ಆಗಿದೆ. ಇನ್ನು ಎಚ್ಚೆತ್ತುಕೊಳ್ಳಬೇಕಾದ್ರೆ, ರಸ್ತೆ ಗುಂಡಿಯನ್ನು ಮುಚ್ಚಬೇಕಾದ್ರೆ ಇನ್ನೆಷ್ಟು ಬಲಿಗಳು ಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಪ್ರತಿ ವರ್ಷ ಮಳೆಗಾಲ ಸಂದರ್ಭದಲ್ಲಿ ಗುಂಡಿಗಳಾಗುವಂಥದ್ದು, ರಸ್ತೆ ಹದಗೆಡುವಂಥದ್ದು ಬಹಳ ಸಾಮಾನ್ಯ. ಎಚ್ಚೆತ್ತುಕೊಂಡು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಅಧಿಕಾರಿಗಳು ಮಾಡಬೇಕು, ಹೆದ್ದಾರಿ ಪ್ರಾಧಿಕಾರ ಮಾಡಬೇಕು. ಆದರೆ ಹೆದ್ದಾರಿ ಪ್ರಾಧಿಕಾರ ಕಣ್ಮುಚ್ಚಿಕೊಂಡು ಕುಳಿತಿದೆ. ಅವರಿಗೆ ಏನಾದರೂ ಕೂಡ ಗೊತ್ತಾಗೋದಿಲ್ಲ. ನಿನ್ನೆ ಸವಿಸ್ತಾರವಾಗಿ ದೈಜಿ ವರ್ಲ್ಡ್ ವಾಹಿನಿಯಲ್ಲಿಯೇ ಹೆದ್ದಾರಿಯಲ್ಲಿರ್ತಕ್ಕಂತಹ ಅಂದರೆ ಸುರತ್ಕಲ್ನಿಂದ ನಂತೂರು ತನಕ ಇರತಕ್ಕಂತಹ ಗುಂಡಿಗಳ ಬಗ್ಗೆ ಸವಿಸ್ತಾರವಾದ ವರದಿಯನ್ನು ಬಿತ್ತರಿಸಿದ್ದೆವು. ಆದರೆ ಅಧಿಕಾರಿಗಳು ಮಾತ್ರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಇನ್ನೂ ನೀವು ಈಗಲೂ ಕೂಡ ಸಂಚಾರ ಮಾಡ್ಬೋದು, ಸುರತ್ಕಲ್ನಿಂದ ನಂತೂರು ತನಕ ಈಗಲೂ ಕೂಡ ಮರಣ ಗುಂಡಿಗಳು ಅದೇ ರೀತಿ ಇದೆ. ಯಾವಾಗ ಎಚ್ಚೆತ್ತುಕೊಳ್ತಾರೋ, ಇನ್ನೆಷ್ಟು ಬಲಿಬೇಕು ಅನ್ನುವಂತಹ ಬಹಳ ಬೇಸರದಿಂದ ಕೇಳುವಂಥ ಪರಿಸ್ಥಿತಿಯಾಗಿದೆ.